ನಮಸ್ಕಾರ ಸ್ನೇಹಿತರೆ. ಯಾರೇ ತನ್ನೆದುರು ಯುದ್ಧಕ್ಕೆ ಬಂದರೂ ಅವರ ಅರ್ಧ ಶಕ್ತಿ ತನಗೆ ಬರಬೇಕು ಎನ್ನುವ ವರವನ್ನು ವಾಲಿ ಶಿವನಿಂದ ಪಡೆದಿದ್ದ. ವಾಲಿ ರಾಮಾಯಣದಲ್ಲಿ ಕಿಷ್ಕಿಂಧೆಯ ವಾನರ ರಾಜನಾಗಿದ್ದ. ವಾಲಿ ಮತ್ತು ಸುಗ್ರೀವರು ಒಬ್ಬಳೇ ತಾಯಿಯ ಮಕ್ಕಳಾಗಿದ್ದರು ಮತ್ತು ಅಸಾಧಾರಣವಾದ ರೂಪ ಸಾದರ್ಶವನ್ನು ಹೊಂದಿದ್ದವರು. ರಾಮಾಯಣ ಆಗಲಿ ರಾಮನ ವಿಷಯ ಬಂದಾಗ ಸಾಮಾನ್ಯವಾಗಿ ವಾಲಿ ವಧೆ ಪ್ರಸಂಗವು ಅತ್ಯಂತ ಪ್ರಶ್ನೆಗೆ ಒಳಗಾಗುವಂತಹ ಒಂದು ಪ್ರಸಂಗವಾಗಿದೆ. ಈ ಸಂದರ್ಭದಲ್ಲಿ ರಾಮನ ನಡೆ ಸರಿಯಾಗಿತ್ತೆ ತಪ್ಪಾಗಿತ್ತೆ, ಇದೊಂದು ಕಠಿಣ ಪ್ರಶ್ನೆಯಾಗಿದೆ. ವಾಲಿಯ ಕಿಷ್ಕಿಂಧೆ ರಾಜ್ಯ ಎಲ್ಲಿತ್ತು? ರಾಮ ವಾಲಿಯನ್ನ ಕೊಂದ ಜಾಗ ಎಲ್ಲಿದೆ? ರಾಮ ಯಾಕೆ ವಾಲಿಯನ್ನ ಕೊಲ್ಲುತ್ತಾನೆ? ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋ ಉತ್ತರ ಕೊಡ್ತಾ ಇದೆ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಅಪಹೃತಳಾದ ಸೀತೆಯನ್ನು ರಾಮ ಲಕ್ಷ್ಮಣರು ಹುಡುಕುತ್ತಾ ಹೋಗುತ್ತಾರೆ. ಋಷ್ಯಮೂಕ ಪರ್ವತದಲ್ಲಿ ಹನುಮಂತ ಅವರನ್ನು ನೋಡಿ ವಿಚಾರಿಸುತ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಅದು ಬೇರಾರೂ ಅಲ್ಲ, ರಘುವಂಶ ಸಾಕ್ಷಾತ್ ಶ್ರೀರಾಮ ಎಂದು ಹನುಮನಿಗೆ ತಿಳಿಯುತ್ತದೆ. ತನ್ನ ಆರಾಧ್ಯ ದೇವನ್ನು ಕಂಡು ಕುಣಿದಾಡಿದ ಹನುಮಂತ ಸಾದರ ಪೂರ್ವಕವಾಗಿ ಅವರಿಬ್ಬರನ್ನು ವಾನರ ಪದಚ್ಯುತ ರಾಜ ಸುಗ್ರೀವನ ಬಳಿ ಕರೆದುಕೊಂಡು ಹೋಗುತ್ತಾನೆ. ಸುಗ್ರೀವ ಮತ್ತು ವಾನರ ಸಮ್ಮುಖದಲ್ಲಿ ರಾಮ ಲಕ್ಷ್ಮಣರು ತಮ್ಮ ಹುಡುಕಾಟವನ್ನು ವಿವರಿಸುತ್ತಾರೆ. ಆಗ ಸುಗ್ರೀವ, ನಾವು ನಿಮಗೆ ಸೀತೆಯನ್ನು ಹುಡುಕಲು ಸಹಾಯ ಮಾಡುತ್ತೇವೆ ಎಂದು ಪ್ರಮಾಣ ಮಾಡುತ್ತಾರೆ. ಸುಗ್ರೀವ ತನ್ನ ಸೋದರ ವಾಲಿಯ ಕಥೆಯನ್ನು ಸಂಪೂರ್ಣವಾಗಿ ಹೇಳುತ್ತಾನೆ. ನನ್ನ ಬಗ್ಗೆ ತಪ್ಪು ತಿಳಿದು ವಾಲಿ ನನ್ನನ್ನು ಕೊಲ್ಲುವ ಪಣ ತೊಟ್ಟಿದ್ದಾನೆ. ಜೊತೆಗೆ ನನ್ನ ಪ್ರೀತಿಯ ಪತ್ನಿ ರುಮೆಯನ್ನು ಅಪಹರಿಸಿ ತನ್ನ ಪತ್ನಿಯನ್ನಾಗಿ ಮಾಡಿಕೊಂಡಿದ್ದಾನೆ. ರಾಜ್ಯವನ್ನು, ಪರಿವಾರವನ್ನು, ಪತ್ನಿಯನ್ನು ಕಳೆದುಕೊಂಡ ನಾನು ದುಃಖಿತನಾಗಿದ್ದೇನೆ ಎಂದು ತನ್ನ ದುಃಖವನ್ನು ರಾಮನಿಗೆ ತಿಳಿಸುತ್ತಾನೆ. ಸುಗ್ರೀವನ ಮಾತನ್ನು ಕೇಳಿ ರಾಮ ತಾನು ವಾಲಿಯನ್ನು ಸಂಹರಿಸುವುದಾಗಿ ಮಾತು ಕೊಡುತ್ತಾನೆ. ಅದರಂತೆ ಸುಗ್ರೀವ ವಾಲಿಯನ್ನು ದ್ವಂದ್ವ ಯುದ್ಧಕ್ಕೆ ಪ್ರಚೋದಿಸಿ ಅಸೀಮ ಬಲನಾಗಿದ್ದ ವಾಲಿಯು ಹೂಂಕರಿಸುತ್ತಾ ಸುಗ್ರೀವನ ಮೇಲೆರಗುತ್ತಾನೆ. ಅವನ ಕುತ್ತಿಗೆಯಲ್ಲಿ ಇಂದ್ರ ನೀಡಿದ ಹೂವಿನ ಹಾರವಿತ್ತು. ಅದರ ಪ್ರಭಾವದಿಂದ ಎದುರಾಳಿ ಸುಗ್ರೀವನ ಶಕ್ತಿ ಕುಂದತೊಡಗಿತ್ತು. ಆದರೆ ಸುಗ್ರೀವ ಎಂದಿನಂತೆ ಓಡಿ ಹೋಗದೆ ಮತ್ತೆ ರಾಮನಿಗಾಗಿ ಎಲ್ಲ ಕಡೆ ನೋಡುತ್ತಾನೆ. ಸುಗ್ರೀವನ ಶಕ್ತಿ ತಗ್ಗುವುದನ್ನು ಗಮನಿಸಿದ ರಾಮ ತನ್ನ ಬಿಲ್ಲಿಗೆ ಬಾಣವನ್ನು ಹೂಡುತ್ತಾನೆ. ಬಿಲ್ಲಿನ ಠೇಂಕಾರ ಕೇಳಿ ವಾಲಿ ತಿರುಗಿ ನೋಡುವಷ್ಟರಲ್ಲಿ ನುಗ್ಗಿ ಬಂದ ರಾಮ ಬಾಣ ವಾಲಿಯ ಹೃದಯವನ್ನು ಛಿದ್ರಗೊಳಿಸುತ್ತದೆ. ವಾಲಿ ನೆಲಕ್ಕುರುಳುತ್ತಾನೆ. ತಕ್ಷಣ ರಾಮ ಲಕ್ಷ್ಮಣರು ಸುಗ್ರೀವನ ಮಂತ್ರಿಗಳು ಅಲ್ಲಿಗೆ ಧಾವಿಸುತ್ತಾರೆ. ಪಕ್ಕದಲ್ಲಿ ಸುಗ್ರೀವ ಕೈಕಟ್ಟಿ ಅಲ್ಲಿ ನಿಲ್ಲುತ್ತಾನೆ. ವಾಲಿಗೆ ಇಲ್ಲಿಯವರೆಗೆ ನಡೆದದ್ದೆಲ್ಲ ಅರ್ಥವಾಗಿ ಹೋಗುತ್ತದೆ. ತನ್ನ ತಮ್ಮ ರಾಮನ ಸಹಾಯ ಪಡೆದು ತನ್ನನ್ನು ವಧಿಸುವ ಈ ಒಂದು ಮಾಹಿತಿಯನ್ನ ತಿಳಿದುಕೊಳ್ಳುತ್ತಾನೆ. ರಾಮನನ್ನೇ ದಿಟ್ಟಿಸಿ ನೋಡುತ್ತಾ ಕಷ್ಟದಿಂದ ತೊದಲುತ್ತಾ, ರಾಮ, ನಿನ್ನನ್ನು ಧಾರ್ಮಿಕ ಪರಾಕ್ರಮಿ ಎನ್ನುತ್ತಾರೆ. ಹಾಗಿದ್ದು ಯುದ್ಧ ಮಾಡುವಾಗ ಹಿಂದಿನಿಂದ ಬಾಣ ಬಿಡಲು ನಾಚಿಕೆಯಾಗುವುದಿಲ್ಲವೇ ನಿನಗೆ? ಯುದ್ಧವನ್ನು ಚಿನ್ನಕ್ಕಾಗಲಿ, ಬೆಳ್ಳಿಗಾಗಲಿ ಅಥವಾ ಭೂಮಿಗಾಗಲಿ ಮಾಡಬೇಕು. ಆದರೆ ನನಗೂ ನಿನಗೂ ಯಾವ ವಿಷಯದಲ್ಲೂ ತಕರಾರವೇ ಇಲ್ಲ. ಆಮೇಲೆ ನನ್ನ ಚರ್ಮವನ್ನು ಕೂಡ ಧರಿಸಲು ಆಗುವುದಿಲ್ಲ, ನನ್ನ ಮಾಂಸವನ್ನು ಕೂಡ ತಿನ್ನಲು ಆಗುವುದಿಲ್ಲ. ನಾನು ಮರಗಳ ಮೇಲಿರುವ ಎಲೆ ಹಣ್ಣುಗಳನ್ನು ತಿಂದು ಬದುಕಿರುವ ಶಾಕಾಹಾರಿ ಮೃಗ. ನೀನು ಒಬ್ಬ ಮನುಷ್ಯ. ಧರ್ಮವೆಂಬ ಮುಖವಾಟ ಹೊಂದಿದ್ದವನು ನಿನ್ನ ಕೈಯಲ್ಲಿ ಬಿಲ್ಲು ಹಿಡಿದು ಕಂಡ ಪ್ರತಿ ಪ್ರಾಣಿಯನ್ನು ಹಿಂಸಿಸುವ ಸ್ವಭಾವ ಹೊಂದಿರುವೆ. ನನ್ನ ಎದುರಿಗೆ ಬಂದು ಯುದ್ಧ ಮಾಡಿದ್ದರೆ ಇಷ್ಟು ಹೊತ್ತಿಗೆ ನಿನ್ನನ್ನು ಯಮನ ಬಳಿ ಕಳಿಸುತ್ತಿದ್ದೆ. ನೀನು ನನ್ನನ್ನು ಕೊಲ್ಲಲು ಮುಂದಾಗಿದ್ದ ಕಾರಣವೇನು? ನೀನು ಮಾಡಿದ್ದು ತಪ್ಪಲ್ಲವೇ ರಾಮ? ನಿನ್ನ ಹೆಂಡತಿಯನ್ನು ಕಾಡಿನಲ್ಲಿ ಹುಡುಕುತ್ತಾ ಅಲೆಯುತ್ತಿರುವಂತೆ ನಿನ್ನ ಹೆಂಡತಿಯನ್ನು ಹೊತ್ತುಕೊಂಡು ಹೋದ ರಾವಣ ನನ್ನ ಕಿಂಕರ. ನೀನು ನನಗೆ ಒಂದು ಮಾತು ಹೇಳಿದ್ದರೆ ಸಾಕು, ನಾನು ಅವನನ್ನು ಪ್ರಾಣಿಯನ್ನು ಎಳೆದುಕೊಂಡು ಬಂದಂತೆ ಎಳೆದುಕೊಂಡು ಬಂದು ನಿನ್ನ ಕಾಲು ಮುಂದೆ ಬೀಸಾಕುತ್ತಿದ್ದೆ. ನೀನು ನನಗೆ ಹೇಳದೆ ನನ್ನನ್ನೇ ಗೆಲ್ಲಲಾಗದ ಸುಗ್ರೀವನ ಆಶ್ರಯ ಪಡೆದಿದ್ದೀಯಾ? ಸುಗ್ರೀವನಿಗಾಗಿ ನನ್ನನ್ನು ಕೊಂದಿದ್ದೀಯಾ? ಇದು ವಂಚನೆಯಲ್ಲವೇ ರಾಮ ಎಂದು ಪ್ರಶ್ನಿಸುತ್ತಾನೆ. ನಿನಗೆ ನೀನು ತಿಳಿದಂತೆಯೇ ನನ್ನ ಮೇಲೆ ಆರೋಪ ಮಾಡುತ್ತಿದ್ದೀಯಾ ಸುಗ್ರೀವ?
ಧರ್ಮ, ಅರ್ಥ, ಕಾಮ, ಮೋಕ್ಷ ವಿಚಾರದಲ್ಲಿ ಏನಾದರೂ ಸಂದೇಹವಿದ್ದರೆ ಬಲ್ಲವರನ್ನು ಕೇಳಿ ತಿಳಿದುಕೋ. ಅದು ಬಿಟ್ಟು ಸುಮ್ಮನೆ ಅರಿಯದಂತೆ ಬಾಲಕರಂತೆ ಬಡಬಡಿಸುತ್ತಿದ್ದೀಯಾ ನೀನು. ನಿನಗೆ ಧರ್ಮದ ಪಾಲನೆಯೇ ಗೊತ್ತಿಲ್ಲ. ಹಿರಿಯಣ್ಣ ವಿದ್ಯೆ ಕಲಿಸುವ ಗುರು ತಂದೆಯ ಸಮಾನ. ಅಂತೆಯೇ ಜೊತೆಯಲ್ಲಿ ಹುಟ್ಟಿದ ತಮ್ಮ ತನ್ನ ಬಳಿ ವಿದ್ಯೆ ಕಲಿತ ಶಿಷ್ಯ ಪುತ್ರನ ಸಮಾನ. ನಿನ್ನ ತಂದೆ ಮರಣಿಸುವವರೆಗೂ ನಿನ್ನ ತಮ್ಮನಿಗೆ ನೀನೇ ತಂದೆಯ ಸಮಾನ. ಸುಗ್ರೀವನ ಪತ್ನಿ ರುಮೆ ನಿನಗೆ ಸೊಸೆ ಸಮಾನ. ಆದರೆ ಸುಗ್ರೀವ ಬದುಕಿರುವಂತೆಯೇ ಅವನ ಪತ್ನಿಯನ್ನು ನೀನು ಅನುಭವಿಸ್ತಿದ್ದೀಯಾ, ನಿನ್ನ ಪತ್ನಿಯನ್ನಾಗಿ ಮಾಡಿಕೊಂಡಿದ್ದೀಯಾ. ಮಾವನ ಸ್ಥಾನದಲ್ಲಿ ಇದ್ದು ನೀನು ಸೊಸೆಯನ್ನು ಕಾಮದಿಂದ ನೋಡುತ್ತಿದ್ದೀಯಾ. ಅದೆಂಥ ಮಹಾಘೋರ ದೋಷ. ಇದು ಅಧರ್ಮ. ಧರ್ಮದ ಪ್ರಕಾರ ಇದಕ್ಕೆ ಮರಣವೇ ಶಿಕ್ಷೆ. ತಪ್ಪು ಎಂದು ತಿಳಿದು ನಾನು ನಿನ್ನನ್ನು ಶಿಕ್ಷಿಸಿದರೆ ನೀನು ಮಾಡಿದ ಪಾಪ ನನಗೆ ಬರುತ್ತದೆ. ಇನ್ನು ನೀನು ಕೇಳಿದ ಪ್ರಶ್ನೆಗೆ ಇಲ್ಲಿದೆ ಉತ್ತರ. ಮೊದಲನೆಯದು, ನಿನ್ನ ಜೊತೆ ಸ್ನೇಹ ಮಾಡಿದ್ದರೆ ಸೀತೆಯನ್ನು ತಂದುಕೊಡುತ್ತಿದ್ದೆ. ಆದರೆ ನಾನು ನಿನ್ನಂತಹ ಅಧರ್ಮೀಯ ಜೊತೆ ಸ್ನೇಹ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಎರಡನೆಯದು, ನಾನು ನಿನ್ನನ್ನು ಮರದ ಹಿಂದಿನಿಂದ ನೀನು ಬೇರೆಯವರ ಜೊತೆ ಯುದ್ಧ ಮಾಡುತ್ತಿದ್ದಾಗ ಕೊಂದೆ ಎಂದೆಲ್ಲ. ನೀನೊಬ್ಬ ವಾನರ, ಮಾಂಸಾಹಾರಿ ಕ್ಷತ್ರಿಯ. ಯಾವುದಾದರೂ ಮೃಗವನ್ನು ಕೊಲ್ಲಬೇಕಾದರೆ ಆ ಮೃಗ ಸ್ತ್ರೀ ಮೃಗದ ಜೊತೆ ಸಂಗಮಿಸುವ ಸಮಯ ಹೊರತಾಗಿ ಯಾವ ಬೇಕಾದರೂ ನಾನು ಕೊಲ್ಲಬಹುದು. ಅದರಂತೆಯೇ ನಾನು ನಿನ್ನನ್ನು ಸಂಹರಿಸಿದ್ದೇನೆ. ಆದ್ದರಿಂದ ನಾನು ಮಾಡಿದ ಕೆಲಸ ಅಧರ್ಮವಲ್ಲೆಂದು ವಿವರಿಸುತ್ತಾನೆ. ಇದೆಲ್ಲ ಕಥೆ ನಡೆದಿದ್ದು ಕರ್ನಾಟಕ ರಾಜ್ಯದ ಬಳ್ಳಾರಿ ಜಿಲ್ಲೆಯ ಹಂಪಿಯಲ್ಲಿ. ವಿಜಯನಗರ ಸಾಮ್ರಾಜ್ಯದ ವೈಭವಿತ ರಾಜಧಾನಿಯಾಗಿ ಮೆರೆದಿದ್ದ ಇಂದಿನ ಹಂಪಿಯಲ್ಲಿ ಹರಿದಿರುವ ತುಂಗಭದ್ರಾ ನದಿಯ ಸುತ್ತಮುತ್ತಲಿನ ಪ್ರದೇಶವೇ ಈ ಕಿಷ್ಕಿಂಧೆಯಾಗಿತ್ತು. ಇಲ್ಲಿಗೆ ರಾಮ ಲಕ್ಷ್ಮಣರು ಬಂದಿದ್ದು, ಇಲ್ಲಿಯೇ ಹನುಮಂತನು ಕೂಡ ಹುಟ್ಟಿದ್ದು. ಅದನ್ನೇ ಅಂಜನಾದ್ರಿ ಎಂದು ಕರೆಯುತ್ತಾರೆ. ಹಾಗೆಯೇ ಕಿಷ್ಕಿಂಧೆ ವಾಲಿಯ ಸಾಮ್ರಾಜ್ಯವಾಗಿತ್ತು. ಈ ಎಲ್ಲ ಘಟನೆಗಳು ಇಲ್ಲಿರುವ ತುಂಗಭದ್ರಾ ನದಿಯ ತೀರದಲ್ಲಿರುವ ಸುಮಾರು 1 ರಿಂದ 1.5 ಕಿಲೋಮೀಟರ್ ಪರಿಧಿಯಲ್ಲಿ ನಡೆದಿವೆ. ಇಲ್ಲಿಯೇ ವಾಲಿ ವಾಸಿಸಿದ್ದ ಗುಹೆ ಇದೆ. ಹಾಗೂ ವಾಲಿ ಹಾಗೂ ಸುಗ್ರೀವರ ನಡುವೆ ನಡೆದ ಮಹಾಕಾಳಗ ಸ್ಥಳ ಇಲ್ಲೇ ಇರೋದು. ಸ್ನೇಹಿತರೆ, ಇದು ರಾಮಾಯಣದ ಕಥೆಯಲ್ಲಿ ಬರುವಂತಹ ಒಂದು ತುಂಬ ಪ್ರಮುಖ ಘಟ್ಟವಾಗಿದೆ. ಇಲ್ಲಿಂದಲೇ ರಾಮ ತನ್ನ ವಾನರ ಸೈನ್ಯದೊಂದಿಗೆ ಲಂಕೆಗೆ ಹೋಗಿ ರಾವಣನನ್ನು ಸಂಹರಿಸುತ್ತಾನೆ. ಸೀತೆಯನ್ನು ಬಿಡಿಸಿ ವಾಪಸ್ಸು ಅಯೋಧ್ಯೆಗೆ ಹೋಗುತ್ತಾನೆ. ಜೈ ಶ್ರೀರಾಮ್.